ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಒನ್ ಆಫ್ ದಿ ಪ್ರೊಫೆಷನಲ್ ತುಳು ಯೂಟ್ಯೂಬ್ ಚಾನೆಲ್ ನಮ್ಮ ಕುಡ್ಲ ತುಳು ಕೋಸ್ಟಲ್ ಲಾಗ್. ಇನಿ ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳ ಆಲ್ರೆಡಿ ಒಂದು ವಿಡಿಯೋ ಪಾಡ್ದೆ ಮೂರನೇ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇನಿ ಮುಲ್ಪ ತಾಳ ಮದ್ದಳೆ ಉಂಡು ಇಂದ್ರಜಿತ್ ಕಾಳೆಗೆ ಬಂದು ಪೋಯಿ ಅಲ್ಪರ್ದು ನಿಕ್ಲೆ ವಿಡಿಯೋ ಪಾಡುವೆ. ವಿಡಿಯೋ ಸ್ಟಾರ್ಟ್ ಮಲ್ಪಿರ್ದು ಮೇರ್ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಲ್ಜಾರೆ ಫಸ್ಟ್ ಲೈಕ್ ಮಲ್ಪಲೆ ಅಂಚೆ ನಮ್ಮ ಚಾನೆಲ್ ಏರ್ ಮತ್ತು ಸಬ್ಸ್ಕ್ರೈಬ್ ಮಲ್ಜಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಸೈಡ್ ಒಂದು ಬೆಲ್ ಬಟನ್ ಉಂಡು ಅವನೊಂದು ಮರೆ ಬಂದು ಪ್ರೆಸ್ ಮಲ್ಪಲೆ ದಯಪಟ್ಟು ನೆಕ್ಸ್ಟ್ ಲಾಗ್ ಪರ್ ನಿಕ್ಲೆ ಫಸ್ಟ್ ನೋಟಿಫಿಕೇಶನ್ ತಿಕ್ಕುನು ಅಪ್ಪಗ ನಿಂತ ಲಾಗ್ನ ಸ್ಟಾರ್ಟ್ ಮಲ್ಪಗ ಮರಳಿ ಹಿಂದೆ ಬರಲಿಲ್ಲ ಎನ್ನುವ ಚಿಂತೆ ನಿಮ್ಮನ್ನು ಕಾಡುತ್ತಾ ಇದೆ ಎನ್ನುವುದನ್ನು ಬಲ್ಲೆ. ಆದರೆ ಅವರೆಲ್ಲರಿಗೂ ಮಿಗಿಲೆನಿಸಿದಂತಹ ಅವರೆಲ್ಲರ ಪೌರುಷಕ್ಕಿಂತ ನೀವೇ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಳ್ಳುವುದಿಲ್ಲ. ನಿಮ್ಮ ಬಾಲಿಗೆ ಏನು ಮಾಡೋಣ, ರಾಘವನಲ್ಲಿ ಸಂಗ್ರಾಮವನ್ನು ಹೇಗೆ ನಡೆಸೋಣ, ಅದನ್ನೇ ಮುಂದೇನು ಗತಿ. ಮೊತ್ತವಾಗಿ ಬಂದ ಹೆಸರು ಇಂದ್ರಾರಿ ಇಂದ್ರಜಿತು. ಇಂದ್ರನನ್ನು ಜಯಿಸಿದಂತಹ ನಿಮ್ಮ ಸುಪುತ್ರ ಅಂತಹ ಇಂದ್ರಜಿತು ನಿಮ್ಮೆದುರಿಗಿರುವಾಗ ಈ ರೀತಿಯಾಗಿ ಯಾವುದಕ್ಕೂ ದುಗುಡ ಪಡುವ ಆಲೋಚನೆ ಬೇಕಾಗಿಲ್ಲ. ರಾಮನ ಪಾಳಯದಿಂದ ನಮಗೆ ಸೋಲಾಗುತ್ತಾ ಇದೆ. ಹಾಗಿದ್ದರೆ ಆ ರಾಮನನ್ನು ಸೋಲಿಸುವ ಬಗೆ ಹೇಗೆ? ರಾಮ ಲಕ್ಷ್ಮಣರನ್ನು ಬಂದಂತಹ ಕಪಿವೀರರನ್ನು ಯಾವ ರೀತಿಯಲ್ಲಿ ಹಿಮ್ಮೆಟ್ಟಿಸುವುದು ಎನ್ನುವ ದುಗುಡವಿದ್ದರೆ ಬಿಡಿ ಬಿಡಿ. ಆ ರಾಮನು ಯಾವುದೇ ರೀತಿಯಾಗಿ ಶೌರ್ಯವನ್ನು ಪ್ರದರ್ಶಿಸಿದರು, ಯಾವುದೇ ರೀತಿಯ ಪೌರುಷದಲ್ಲಿ ಮೇಲೆ ಮೇಲೆ ಬಂದರು, ಒಂದೊಮ್ಮೆಗೆ ಅವನನ್ನು ಹಿಮ್ಮೆಟ್ಟಿಸುವಂತಹ ಪರಾಕ್ರಮ ನನ್ನಲ್ಲಿದೆ. ಒಂದು ಗಳಿಗೆ ಅವನನ್ನು ಒಂದು ದಿವಸದ ಯುದ್ಧದಲ್ಲಿ ನಾಗಾಸ್ತ್ರದ ಮೂಲಕ ಮೂರ್ತಿಯಾಗಿ ಕಳಹಿದವನು ನಾನು, ಶೌರ್ಯವಂತ ಇಂದ್ರಜಿತು. ಹಾಗಿರುವಾಗ ಅವರನ್ನು ಆ ರೀತಿಯಾಗಿ ಬಂಧಿಸುವ, ಆ ರೀತಿಯಾಗಿ ಕೆಳಹುವ ಸಾಮರ್ಥ್ಯ ನನಗೆ ಆ ಹೊತ್ತಿನಲ್ಲಿದ್ದರೆ ಈಗಲೂ ಅದೇ ಸಾಮರ್ಥ್ಯ ನನ್ನಲ್ಲಿದೆ. ಹಾಗಾಗಿ ರಾಮನಾಗಲಿ ಅವನ ತಮ್ಮ ಲಕ್ಷ್ಮಣನಾಗಲಿ ನನಗೆ ಲೆಕ್ಕವೇ ಅಲ್ಲ, ಲೆಕ್ಕವೇ ಅಲ್ಲ. ಇನ್ನು ಉಳಿದಂತಹ ಹನುಮಂತಾದಿ ಕಪಿವೀರ ಅವರನ್ನೂ ಸಹ ಒಂದು ಗಳಿಗೆ ಹಿಮ್ಮೆಟ್ಟಿಸುವಂತಹ ಎಲ್ಲ ಪರಾಕ್ರಮ, ಎಲ್ಲ ವರಬಲ ನನ್ನಲ್ಲಿದೆ. ಅಂತಹ ಏಕವಾದಂತಹ ವರದಲ್ಲಿ ನೀವೆಲ್ಲರೂ ಮಣಿದವರು. ನಾಗ ಪಾಶದ ಮೂಲಕವಾಗಿ ನಿನ್ನನ್ನು ನಿನ್ನ ತಮ್ಮನನ್ನು ಬಿಗಿದುವುದನ್ನು ಈ ಮೇಘನಾದ ಬಂಧಿಸಲ್ಪಟ್ಟವ ತೋರಿಸಿಕೊಟ್ಟಿದ್ದೇನೆ ನಾನು. ಬಂಧಿಸಲ್ಪಟ್ಟದ್ದಾದರೂ ಸಹ ನಿನ್ನ ಪಾಳಯಕ್ಕೆ ಒಂದೊಮ್ಮೆಗೆ ರಾಮ ಲಕ್ಷ್ಮಣರಿಗೆ ಏನಾಯಿತು ಎನ್ನುವ ಗಾಬರಿ ಹುಟ್ಟಿಸಿತ್ತು. ನಿಮಗೂ ಅದು ಸಾವಿನ ರುಚಿಯನ್ನು ತೋರಿಸಿತ್ತು. ಹಾಗಿದ್ದರೆ ಸಾಮಾನ್ಯ ಭಾವಿಸುವುದೇ ನಮ್ಮಲ್ಲಿರುವಂತಹ ವರಬಲಾನ್ವಿತ ರಾಕ್ಷಸ ವೀರರನ್ನು ನೀವು ಕೊಂದು ಕಡೆಹಿದ್ದೀರಿ ಎನ್ನುವುದನ್ನು ಮನನ ಮಾಡಿಕೊಂಡಿದ್ದೇನೆ. ಹಾಗಿದ್ದರೆ ಅಂತಹ ಅತಿಶಯದ ಬಲವುಳ್ಳ ರಾಕ್ಷಸರನ್ನು ಕೆಡವುವಂತಹ ಇಬ್ಬರು ನರಮಾನವರು ಲಂಕೆಗೆ ಪ್ರವೇಶಿಸಿದ್ದಾರೆ. ಅದು ಅವೇದ್ಯವಾದಂತಹ ಲಂಕೆ, 100 ಯೋಜನ ವಿಸ್ತೀರ್ಣವುಳ್ಳಂತಹ ಶರದಿಯ ಮಧ್ಯೆ ಕಂಗೊಳಿಸುವಂತಹ ಸ್ವರ್ಣ ಲಂಕೆ ಇದು. ಸ್ವರ್ಣ ಲಂಕೆಗೆ ಅಷ್ಟು ಸುಲಭವಾಗಿ ಯಾರಿಂದಲೂ ಬರಲಾಗುವುದಿಲ್ಲ ಎನ್ನುವುದಾದರೆ ಇಂತಹ ಕಾಡಾಡಿ ಕಪಿಗಳನ್ನಿಟ್ಟುಕೊಂಡು ಅವರಿಗೂ ಸುಸಂಸ್ಕೃತೆಯ ಪಾಠವನ್ನು ಕೊಟ್ಟು ಅವರಿಂದ ಈ ಅವೇದ್ಯ ಶರದಿಗೆ ಕಲ್ಲ ಸೇತುವೆಯನ್ನು ಬಿಗಿದು ಆ ಸೇತುವೆಯ ಮೂಲಕ ಕೇವಲ ನೀವಿಬ್ಬರು ಮತ್ತು 77 ಕೋಟಿ ಕಪಿವೀರರು 18 ಲಕ್ಷ ಪದ್ಮಮಾನರರು ಈ ಶರದಿಗೆ ದಾಟಿ ಬರುತ್ತೀರಿ ಎಂದಾದರೆ ಅಭೇದ್ಯವಾದಂತಹ ಲಂಕೆ ಭೇದ್ಯವಾಗಿದೆ. ಹಾಗಿದ್ದರೆ ಲಂಕೆಯನ್ನು ಭೇದ್ಯವಾಗಿಸಿದಂತಹ ಈ ಕಪಿಗಳು ಸಾಮಾನ್ಯರು ಎಂದು ನಾನು ತಿಳಿಯುವುದಿಲ್ಲ. ಆದರೂ ಬಂದವರನ್ನು ಸುಮ್ಮನೆ ಬಿಡಲಾದೀತೆ. ಹೇಳಿ ಕೇಳಿ ನಮ್ಮಲ್ಲಿ ಪೌರುಷವಿದೆ, ವರಬಲದ ಅತಿಶಯತೆ. ನಮ್ಮ ತಂದೆಯವರು ಅಜೇಯರಾಗಿ ಅದೆಷ್ಟೋ ಲಕ್ಷ ವರ್ಷಗಳ ಕಾಲ 3 ಲೋಕವನ್ನು ಆಳಿದವರು, 4 ಲೋಕವನ್ನು ತಲ್ಲಣಗೊಳಿಸಿದವರು, ಸುರ ನರಗ ಉರಗ ಭುಜಂಗ ಮೋಹನದಲ್ಲಣ ನೆನೆಸಿ ಅಂತಹ ತಂದೆಗೆ ಮಗನಾಗಿ ಹುಟ್ಟಿದಂತಹ ಇಂದ್ರಜಿತ್
ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೋಟ್ರಗು ತಂಬ್ಲ ಮೊಗರು. ಈ ವಿಡಿಯೋ ನಾನು ಇಡೀಗೆ ಏನು ಮಲ್ತಂದ್ರಲ್ಲ ನೆಕ್ಸ್ಟ್ ಲಾಗ್ ತಿಕ್ವೆ ಏರ್ ಮತ್ತೆ ನಮ್ಮ ವಿಡಿಯೋಗೆ ಲೈಕ್ ಮಾಡ್ತಾರೆ ಫಸ್ಟ್ ಲೈಕ್ ಮಲ್ಪ್ಲೆ ಅಂಚೆ ನಮ್ಮ ಚಾನೆಲ್ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂಚೆ ಸೈಡ್ ಪುಂಜಿ ಬೆಲ್ ಬಟನ್ ಉಂಟು ಅವೇನೊಂಜಿ ಮರೆ ಪಂದೆ ಪ್ರೆಸ್ ಮಲ್ಪ್ಲೆ ದಯಪ ನೆಕ್ಸ್ಟ್ ಲಾಗ್ ನನಗೆ ಫಸ್ಟ್ ನೋಟಿಫಿಕೇಶನ್ ತಿಕ್ಕು ಅಪ್ಗೆ ನಿಂತ ಲಾಗ್ ನೀಡಿಗೆ ಏನು ಮಲ್ತಂದ್ರೆ ಓಕೆ ಬಾಯ್.